ಮಂಗಳೂರಿನ ದೇರಳಕಟ್ಟೆಯ ಕೆಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಅಪರೂಪದ ಬ್ರಾಂಕೋಸ್ಕೋಪಿ ಯಶಸ್ವಿ ಚಿಕಿತ್ಸೆ ನಡೆಸಲಾಗಿದೆ. ಕುಮಟಾದ 15 ವರ್ಷದ ಬಾಲಕ ಸ್ನೇಹಿತರ ಜೊತೆ ಲೂಡೋ ಆಡುವಾಗ ಲೂಡೋ ಕಾಯಿನ್ ಅನ್ನು ಬಾಯಲ್ಲಿ ಇಟ್ಟುಕೊಂಡಾಗ ಅದು ಆಕಸ್ಮಿಕವಾಗಿ ಶ್ವಾಸನಾಳದ ಒಳಗೆ ಹೋಗಿದೆ. ಎಡಭಾಗದ ಶ್ವಾಸಕೋಶವನ್ನು ಪೂರ್ತಿಯಾಗಿ ಮುಚ್ಚಿಕೊಂಡು ಬಾಲಕ ಎದೆ ನೋವಿನಿಂದ ನರಳುತ್ತಿದ್ದ. ಹತ್ತಿರದ ಆಸ್ಪತ್ರೆಯಲ್ಲಿ ಎದೆಯ ಎಕ್ಸ್ರೇ ಸಿಟಿ ಸ್ಕ್ಯಾನ್ ಮಾಡಿದಾಗ ಶ್ವಾಸನಾಳದಲ್ಲಿ ಲೂಡೋ ಕಾಯಿನ್ ಇರುವುದು ಕಂಡುಬಂತು. ಈ ನಿಟ್ಟಿನಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೆಎಸ್ ಹೆಗಡೆ ಆಸ್ಪತ್ರೆಗೆ ಕರೆತರಲಾಗಿತ್ತು. ಶ್ವಾಸಕೋಶದ ಪಲ್ಮನರಿ ಮೆಡಿಸಿನ್ ವಿಭಾಗದ ವೈದ್ಯರಾದ ಡಾಕ್ಟರ್ ಗಿರಿಧರ್ ಬಿಎಚ್, ಡಾಕ್ಟರ್ ನಂದಕಿಶೋರ್ ಬೈಕುಂಚೆ ಮತ್ತು ಡಾಕ್ಟರ್ ಚಂದ್ರಮೌಳಿ ಎಂಟಿ ಅವರು ತಪಾಸಣೆ ಮಾಡಿ ಫ್ಲೆಕ್ಸಿಬಲ್ ಬ್ರಾಂಕೋಸ್ಕೋಪಿ ವಿಧಾನದಿಂದ ಲೂಡೋ ಕಾಯಿನ್ ಅನ್ನು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಸುರಕ್ಷಿತವಾಗಿ ಹೊರತೆಗೆಯುವಲ್ಲಿ ವೈದ್ಯರು ಯಶಸ್ವಿಯಾಗಿದ್ದಾರೆ.